ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ BM ಹೆಗ್ಡೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರಾ ಚಾರಿಟೇಬಲ್ ಫೌಂಡೇಶನ್ ವತಿಯಿಂದ ಇಂದು ಮಂಗಳೂರು ಬಿಜಯ್ ಹ್ಯಾಟ್ ಹಿಲ್ನಲ್ಲಿರುವ ಡಾಕ್ಟರ್ BM ಹೆಗ್ಡೆ ಅವರ ನಿವಾಸದಲ್ಲಿ ನಡೆಯಿತು. ಶಾಸಕ ಯುಟಿ ಖಾದರ್ ಮತ್ತು ಜರಾ ಚಾರಿಟೇಬಲ್ ಫೌಂಡೇಶನ್ನ ಅಧ್ಯಕ್ಷ ಬಿ ಜಕಾರಿಯಾ ಜೋಕಟ್ಟೆ ಅವರು ಡಾಕ್ಟರ್ BM ಹೆಗ್ಡೆ ಅವರನ್ನು ಶಾಲು ಹೊದಿಸಿ ಪೇಟ ತೊಡಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ತಮ್ಮ ಸನ್ಮಾನಕ್ಕೆ ಡಾಕ್ಟರ್ BM ಹೆಗ್ಡೆ ಅವರು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಮ್ಮೊಳಗೆ ದ್ವೇಷ, ಅಸೂಯೆ ಇರಬಾರದು. ನಾವು ಇನ್ನೊಬ್ಬರನ್ನ ಪ್ರೀತಿಸಿದಷ್ಟು ನಮ್ಮ ಆಯಸ್ಸು ಹೆಚ್ಚಾಗುತ್ತದೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭ ಇಫ್ತಿಕಾರ್ ಅಲಿ, ಉಮರ್ UH ಮೊದಲಾದವರು ಉಪಸ್ಥಿತರಿದ್ದರು. ನಾನು ಅಂಥ ದೊಡ್ಡ ಕೆಲಸ ಏನು ಮಾಡಲಿಲ್ಲ, ಆದರೆ ನನ್ನ ಕೆಲಸ ನಾನು ಮಾಡುವುದನ್ನು ಕರೆಯಾಗಿ ಮಾಡ್ತೇನೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ನನ್ನ ಕೆಲಸ ಇತ್ತು, ಅದನ್ನು ನಾನು ಏನು ಚಾಚು ತಪ್ಪದೆ ದೇವರಿಗೆ ಸರಿಯಾಗಿ ಅಲ್ಹಮ್ದುಲಿಲ್ಲಾಹ್ ಅಂತ ನೀವು ಹೇಳ್ತೀರಲ್ಲ, ಹಾಗೆ ನಾನು ಮಾಡಿದ್ದೇನೆ. ಅದಕ್ಕಾಗಿ ಬಹುಶಃ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ ಅಂತ ನಾನು ಎಣಿಸ್ತೇನೆ. ಇದ್ದಿದ್ರೆ ಬೇರೆ ಏನು ನಾನು ಮಾಡಲಿಲ್ಲ, ನನ್ನ ಹತ್ರ ನಿಮಗೇನು ಕೊಡಲಿಕ್ಕೂ ಇಲ್ಲ. ಹಾಗಾಗಿ ನಿಮಗೆ ನಾನು ಭಾಳ ದೀನತೆಯಿಂದ ಥ್ಯಾಂಕ್ಸ್ ಹೇಳ್ತೇನೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಅಲ್ಹಮ್ದುಲಿಲ್ಲಾಹ್. ಭಾಳ ಸುಲಭ. ಮನಸ್ಸಿನಲ್ಲಿ ಶಾಂತತೆ ಇಟ್ಟುಕೊಳ್ಳಿ, ಮನಸ್ಸಿನಲ್ಲಿ ಪ್ರೀತಿ ಇಟ್ಟುಕೊಳ್ಳಿ, ಇನ್ನೊಬ್ಬರನ್ನು ಪ್ರೀತಿಸಿ, ಬೇರೆಯವರಿಗೆ ಏನಾದರೂ ಮಾಡಿ, ನಿಮ್ಮ ಆರೋಗ್ಯಕ್ಕೆ ಏನೂ ಆಗುವುದಿಲ್ಲ, ಮಂಡೆ ಬಾಯಿ ಬರುವುದಿಲ್ಲ. ಇನ್ನೊಬ್ಬರನ್ನು ದ್ವೇಷಿಸಿ ಕಾಯಿಲೆ ನಿಮ್ಮನ್ನು ಕಾಯ್ತಾ ಇದೆ ಇನ್ನೊಂದು ಬಾಗಿಲಲ್ಲಿ. ಹಾಗಾಗಿ ದ್ವೇಷ ಬೇಡ, ಮನುಷ್ಯ ಪ್ರೀತಿ ಮಾಡಲಿ. ಅದರಿಂದ ಆರೋಗ್ಯ ಒಳ್ಳೆಯದಾಗ್ತದೆ, ಸಮಾಜ ಒಳ್ಳೆಯದಾಗ್ತದೆ, ದೇಶ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಥ್ಯಾಂಕ್ ಯು.